ಮೀನಿನ ಪೌಡರ್ ಮಾರಾಟಕ್ಕೆ ಸಂಬಂಧಿಸಿ ಜಿಎಸ್ಟಿ ಇಲಾಖೆಯು ಉತ್ಪಾದಕರ ಮೇಲೆ ತೆರಿಗೆ ವಂಚನೆಯ ಪ್ರಕರಣವನ್ನು ದಾಖಲಿಸುವ ಬೆದರಿಕೆಯ ಜೊತೆಗೆ ಕೆಲ ಉದ್ಯಮಿಗಳ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸಿರುವುದನ್ನು ವಿರೋಧಿಸಿ ಮೀನು ಪೌಡರ್ ಉತ್ಪಾದಕರು ಆಗಸ್ಟ್ 1 ರಿಂದ ಅನಿರ್ದಿಷ್ಟಾವಧಿ ಉತ್ಪನ್ನ ಸ್ಥಗಿತಕ್ಕೆ ನಿರ್ಧರಿಸಿದ್ದಾರೆ ಎಂದು ಅಖಿಲ ಭಾರತ ಮೀನು ಮತ್ತು ಮೀನಿನ ತೈಲ ತಯಾರಕರು ಮತ್ತು ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಆನಂದ್ ಸಿ ಕುಂದರ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತೆರಿಗೆ ಕಟ್ಟದಿದ್ದರೆ ಫಿಶ್ ಮಿಲ್ ಉದ್ದಿಮೆಯ ಮಾಲೀಕರ ಮೇಲೆ ತೆರಿಗೆ ವಂಚನೆಯ ಪ್ರಕರಣವನ್ನು ದಾಖಲಿಸುವುದಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವರು ಹಾಗೂ ನಿತಿನ್ ಗಡ್ಕರಿ ಅವರ ಜೊತೆಗೆ ಮಾತನಾಡಿ ಟ್ಯಾಕ್ಸ್ಗೆ ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ದೇವೆ. ಅದರ ಮಧ್ಯದಲ್ಲಿ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟುವಂತೆ ಒತ್ತಡ ಹೇರಿದ್ದಲ್ಲದೆ ಬ್ಯಾಂಕ್ ಖಾತೆಗಳನ್ನು ಉಪಯೋಗಿಸದ ರೀತಿಯಲ್ಲಿ ಸ್ಥಗಿತ ಮಾಡಿದ್ದಾರೆ. ಇದು ಹೀಗೆ ಮುಂದುವರಿದರೆ ಪ್ರತಿಭಟನೆ ಅನಿವಾರ್ಯ ಎಂದು ಹೇಳಿದರು. ನಮ್ಮ ಕೇಂದ್ರ ಸಚಿವರಿರ್ಬೋದು, ಜೇಟ್ಲಿ ಅವರ ಮೊದಲು ಮಾತಾಡಿದ್ದೇವೆ, ಮತ್ತೆ ಬೇರೆ ಬೇರೆ ಎಲ್ಲ ನಿತಿನ್ ಗಡ್ಕರಿ ಅವರ ಹತ್ರ ಎಲ್ಲರ ಹತ್ರ ಮಾತಾಡಿ ನಾವು ಅದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಮಧ್ಯದಲ್ಲಿ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಇತ್ತೀಚಿನ ದಿವಸಗಳಲ್ಲಿ ಕೆಲವು ನಮ್ಮ ಅಕೌಂಟ್ಗಳನ್ನು ಈಗ ಫ್ರೀಸ್ ಮಾಡಿದ್ದಾರೆ. ಅಕೌಂಟ್ ಫ್ರೀಸ್ ಆದ್ದರಿಂದ ನಮಗೆ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗಿದೆ. ಮುಂದಿನ ದಿವಸಗಳಲ್ಲಿ ಶೋಕಾಸ್ ನೋಟಿಸ್ ಕೊಡ್ತೇವೆ ನಿಮಗೆ, ಅದರ ನಂತರ ರಿಯಲ್ ಕಾನೂನು ಬದ್ಧವಾಗಿ ನಿಮ್ಮ ಹತ್ರ ನಾವು ವಸೂಲು ಮಾಡ್ತೇವೆ ಅಂತ ಹೇಳುವ ಬೆದರಿಕೆ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅನಿವಾರ್ಯ ಕಾರಣದಿಂದ, ಯಾಕಂದ್ರೆ ನಾವು ನಮ್ಮ ಈ ಒಂದು ಕೈಗಾರಿಕೆ ಉಳಿಸಿಕೊಳ್ಳುವ ಒಂದು ಉದ್ದೇಶದಿಂದ ನಾವು ಸ್ಟ್ರೈಕ್ಗೆ ಹೋಗಲೇಬೇಕಾಗಿದೆ. ಅನಂತರ ಚೇರ್ಮನ್ ಮತ್ತು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾತನಾಡಿ, ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಫಿಶ್ ಮಿಲ್ ಘಟಕಗಳಿವೆ. ಇದೀಗ ಟ್ಯಾಕ್ಸ್ ಕಟ್ಟಿ ಎಂದು ಹೇಳ್ತಾ ಇದ್ದಾರೆ. ಅಲ್ಲದೆ ಬ್ಯಾಂಕ್ ಖಾತೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಇದರಿಂದ ಮೀನುಗಾರರಿಗಾಗಲಿ ಅಥವಾ ನೌಕರರಿಗಾಗಲಿ ಸಂಬಳ ನೀಡಲು ಹೇಗೆ ಸಾಧ್ಯ ಎಂದ ಅವರು, ನಮಗೆ ಟ್ಯಾಕ್ಸ್ನಿಂದ ರಿಲೀಫ್ ಕೊಡದಿದ್ದರೆ ಸರ್ಕಾರದ ಧೋರಣೆ ಏನು ಎಂಬುದು ಸಂಶಯ ಮೂಡುವಂತಾಗುತ್ತೆ. ಇದಕ್ಕೆ ಮುಷ್ಕರ ಹೊರತು ಬೇರೆ ದಾರಿ ಇಲ್ಲ ಎಂದು ಹೇಳಿದರು. ಸೊ ನಾವು ಕಟ್ಟಲಿಕ್ಕೆ ಅಸಾಧ್ಯವಾದ ಕಾರಣ ಈಗ ಕೋಹೆರ್ಷನ್ ಯೂಸ್ ಮಾಡ್ತಿದ್ದಾರೆ. ಅರೆಸ್ಟ್ ಮಾಡ್ತೀವಿ, ನಿಮ್ಮದು ಅಕೌಂಟ್ ಫ್ರೀಸ್ ಮಾಡ್ತೀವಿ ಅಂತ ಕೋಹೆರ್ಷನ್ ಯೂಸ್ ಮಾಡಿ. ಈ ದಬ್ಬಾಳಿಕೆ ಏನಿದೆ, ಈ ಟ್ಯಾಕ್ಸ್ ಟೆರರಿಸಮ್ ಅಂತ ಏನು ಹೇಳ್ತೀವಿ ನಾವು, ಇದು ಈಗ ನಮ್ಮ ಮೇಲೆ ಒಂದು ದೊಡ್ಡ ಗದಾಪ್ರಹಾರದ ರೀತಿ. ನಾವು ಎಂಪಿಗಳನ್ನ ಭೇಟಿ ಮಾಡಿದ್ದೇವೆ, ನವೀನ್ ಕುಮಾರ್ ಕಟೀಲು, ಶೋಭಾ ಕರಂದ್ಲಾಜೆ, ಮತ್ತೆ ಮಂತ್ರಿಗಳು ಅರುಣ್ ಜೇಟ್ಲಿಯನ್ನು ಮೀಟ್ ಆಗಿದ್ದೇವೆ, ಅನುರಾಗ್ ಠಾಕೂರ್ ಅನ್ನು ಮೀಟ್ ಆಗಿದ್ದೇವೆ. ಕಳೆದ 8 ತಿಂಗಳಿಂದ ನಾವು ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದು ಸರ್ಕಾರದ ಮೇಲೆ ಒತ್ತಡ ತಂದು ಚುನಾವಣೆ ನಂತರ ನಾವು ಮಾಡ್ತೀವಿ ಅಂತ ಹೇಳಿ ಈಗ ನಮಗೆ ರಿಲೀಫ್ ಕೊಡೋ ಬದಲಿಗೆ ನಮ್ಮ ಅಕೌಂಟ್ ಫ್ರೀಸ್ ಮಾಡ್ತಾರಂತಾದ್ರೆ ಸರ್ಕಾರದ ಧೋರಣೆ ಏನು ಎಂಬುದು ನಮಗೆ ಬಹಳಷ್ಟು ಸಂಶಯಾಸ್ಪದ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ಮೀನು ಮತ್ತು ಮೀನಿನ ತೈಲ ತಯಾರಕರು ಮತ್ತು ವ್ಯಾಪಾರಿಗಳ ಸಂಘದ ಅಬ್ದುಲ್ ರಜಾಕ್, ಬಾಲರಾಜ್, ಎಚ್ಕೆ ಖಾದರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.